more than Simple One and Simple One Yes Kriti inauguration ceremony. Of the range today. I would like, on behalf of Simple Energy, I would like to thank Ishudyog Private Limited, Mr. Krishna Kishore ji, and also Akhilesh ji for giving such two beautiful showrooms, one in Mangalore, which is one of the biggest for us in Pan India, as well as in Puttur. This is the first dot store in Pan India. So, ladies and gentlemen, please put your hands together for the first dot store in Puttur for Simple Energy, which is the first in Pan India. Thank you very much. ನಾನು ಇದು ಪುತ್ತೂರಲ್ಲಿ ಕನ್ನಡದಲ್ಲೇ ಮಾತಾಡ್ತಾ ಇದ್ದೇನೆ, ಹೇಳ್ತೇನೆ. ನಮ್ಮ ಎನ್ ಟಿ ಕಿಶೋರ್ ಪುನಃ ಹೇಗೆ ಮಾರ್ಕೆಟಿಗೆ ಉತ್ತಮ ವಸ್ತುವನ್ನು ಕೊಡಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ಈಗಲೇ ರುಜುವಾತು ಮಾಡಿದ್ದಾರೆ. ಇದರಿಂದ ಮೊದಲು ಕೂಡ ಕಾಲಕ್ಕೆ ಸರಿಯಾಗಿ ಪರಿಸ್ಥಿತಿಗೆ ಸರಿಯಾಗಿ ಶುರುವಿಗೆ ಬಜಾಜ್ ಇತ್ತು ಚಾಲಲ್ಲಿ, ಬಜಾಜನ್ನು ಕೊಟ್ಟರು, ಆಮೇಲೆ ಹಾಂಡಾ ಆ್ಯಕ್ಟ್ ಕೊಟ್ಟರು. ಹೊಸ ವಿಷಯಗಳನ್ನು ಪುತ್ತೂರಿಗೆ ಪರಿಚಯಿಸುವಲ್ಲಿ ಅವರು ಅಗ್ರಗಣ್ಯರು. ಅದಲ್ಲದೆ ಅವರು ಅವರ ವಿಷಯದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಫೇಸ್ ಮಾಡಿ ಗಟ್ಟಿ ನಿಂತಿಗೆ ಪುನಃ ಹೊಸತ್ತು ಆರಂಭ ಮಾಡ್ತಾರೆ. ಅದಕ್ಕೆ ಅವರನ್ನು ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ಅವರನ್ನು. ಆಮೇಲೆ ಇನ್ನೊಂದಂತ ಹೇಳಿದ್ರೆ, ಅವರು ಯಾವುದೇ ಒಂದು ವಿಷಯ ಇಷ್ಟವಾಗಿ ಹಿಡಿದ ವಿಷಯವನ್ನು ಅರ್ಧದಲ್ಲಿ ಬಿಡಲಿಲ್ಲ. ಹಾಗಾಗಿ ಯಾರೇ ಆಗಲಿ ಒಂದು ಸ್ಕೂಟ್ರ್ ತೆಗಲಿ, ಒಂದು ಪೆಟ್ರೋಲ್ ಪಂಪ್ ತೆಗಲಿ, ಎಲ್ಲರೂ ಹೇಳಿದ್ರು ಅದು ಹಾಗಾಗ್ತದೆ, ಎಂಥದ್ದು ಆಗಲಿ ಸ್ವಚ್ಛವಾಗಿ ನಡ್ಕೊಂಡು ಬಂದಿದೆ. ಇಷ್ಟರವರೆಗೆ ಅರ್ಧದಲ್ಲಿ ಬಿಟ್ಟು ಓಡಿದವರಲ್ಲ. ಎಷ್ಟೋ ಸ್ಕೂಟ್ರ್ಗಳು, ಎಷ್ಟೋ ಕಂಪನಿಗಳು ಪುತ್ತೂರಿಗೆ ಬರ್ತವೆ ಹೋಗ್ತವೆ, ಅವರು ಹಾಗೆ ಮಾಡಲಿಲ್ಲ. ಪ್ಲಸ್ ಈ ಸ್ಕೂಟ್ರಿನ ವಿಶೇಷ ಏನಂತ ಹೇಳಿದ್ರೆ, ಇಷ್ಟರವರೆಗೆ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟ್ರಿಗೆ ಸಮಸ್ಯೆ ಇರೋದು ಅಂತಂದರೆ ಚಾರ್ಜ್ ಎಷ್ಟಾಗ್ತದೆ ಅಂತ. ಇಷ್ಟು ಹೈಯೆಸ್ಟ್ ಚಾರ್ಜ್ ಕೊಡುವಂಥ ಸ್ಕೂಟ್ರ್ ಇಟ್ ಈಸ್ ತೆಗೆಯುವವರಿಗೆ ಒಂದು ವರ್ಕ್ ಸಾಮಾನು ಮತ್ತು ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಕೂಡ ಉಂಟು. ಹಾಗಾಗಿ ನೋಡಿದ ಕಾಣುವ ಮಾರ್ಕೆಟಲ್ಲಿ ಇದು ಖಂಡಿತ ನಿಲ್ಲಬೇಕು ಅಂತೇಳಿ ನಾವೆಲ್ಲ ಆಶಿಸುವ. ನಾವು ಪುತ್ತೂರು ಜನ ಎಲ್ಲರಿಗೂ ಅವರಿಗೊಂದು ಶುಭವನ್ನು ಕೋರುವ, ನಮಗೊಂದು ಒಳ್ಳೆಯ ವಿಷಯ ಇದೆ. ಇಷ್ಟೇ, ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಪುತ್ತೂರು ಒಡೆಯ ಮಾಲಿಂಗೇಶ್ವರನ ಕೈ ಮುಗಿಸ್ತಾ ಈ ಕೃಷ್ಣ ಕಿಶೋರ್ ಮತ್ತು ನೂಜಿಬೈಲ್ ಕೃಷ್ಣ ಕಿಶೋರ್ ಫ್ಯಾಮಿಲಿ ಇದು ಫಸ್ಟ್ ಟೈಮ್ ಅಲ್ಲ, ಇದು ಬಹಳಷ್ಟು ಅವರ ಚಟುವಟಿಕೆಗಳಿರುವಾಗ ಅವರ ಕುಲದೇವರಾದ ಉಮಾಮಹೇಶ್ವರನ ಆಶೀರ್ವಾದವನ್ನು ಕೂಡ ಬೇಡ್ತಾ ಈ ಕಾರ್ಯಕ್ರಮವು ಮಾತ್ರ ಅಲ್ಲ, ಈ ವೆಂಚರ್ ಅಂತಲೇ ಹೇಳ್ತೇನೆ ನಾನು, ಇದು ಪ್ರತಿ ಪುತ್ತೂರಿನ ನಾಗರಿಕರಿಗೆ ಸರಿಯಾದ ಸರ್ವಿಸ್ ಕೊಟ್ಟು ಎಲ್ರಿಗೂ ಸಮಾಧಾನ ಆಗುವಾಗಿ ಇರಲಿ ಅಂತ ಬಯಸುತ್ತಾ, ಪರಿಸರ ಮಾಲಿನ್ಯದ ಬಗ್ಗೆ ಬಹಳಷ್ಟು ಭಾಷಣಗಳನ್ನು ನಾವು ಎಲ್ಲ ಕಡೆ ಕೇಳ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ಕೃಷ್ಣ ಕಿಶೋರ್ ಫ್ಯಾಮಿಲಿ ತಗೊಂಡ ಈ ಸ್ಟೆಪ್ಪು ಖಂಡಿತವಾಗಿ ಪುತ್ತೂರಿನ ನಾಗರಿಕರಿಗೆ ಬಹಳಷ್ಟು ಉಪಕಾರ ಆದೀತು ಅಂತ ಹೇಳುವ ಒಂದು ಭಾವನೆ. ಹಾಗೆ ಪುನಃ ಇನ್ನೊಮ್ಮೆ ಹೇಳೋದಿದ್ದರೆ, ಪುತ್ತೂರಿನವರ ಎಲ್ಲರ ಸಹಕಾರ ಈ ಕಂಪನಿಗಿದ್ದರೆ ಅದು ಬಹಳಷ್ಟು ಬೇಗ ಬೆಳೀತದೆ, ಪುತ್ತೂರಿನ ಜನತೆಗೆ ಸರಿಯಾದ ಸಹಕಾರ ಸಿಗ್ತದೆ ಅಂತ ಖಂಡಿತವಾಗಿಯೂ ನಾವು ಆಶಾಭಾವನೆಯನ್ನು ಹೊಂದಿದ್ದೇವೆ. ಅದಕ್ಕೆ ದೈವ ಸಹಾಯವೂ ಇರ್ತದೆ ಅಂತ ಹೇಳುವುದು ನಮ್ಮ ಹಳಬ್ಬನೊಬ್ಬನ ಅನುಭವ. ಹಾಗಾಗಿ ಇದರಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. This is the Bangalore-based company having a factory at Krishnagiri, and also the founders of this company have a very good and unique idea to serve public with longest range EV with 8 years of warranty for both motor and battery. The passionate founders have given the dealership to a passionate person, to Mr. Krishna Kishore NT and family, who is very much passionate about automobile. Growing with public, serving public with automobile is his intention. Zero fire accident. This is one of the finest EV product in Indian market at a very competitive price.
ಈಗಾಗಲೇ ನಾವೆಲ್ಲರೂ ಹೇಗಪ್ಪ ಅಂದ್ರೆ 2 ಲಕ್ಷಕ್ಕಿಂತ ಹೆಚ್ಚಿನ ಗಾಡಿಗಳನ್ನ ಸರ್ಚ್ ಮಾಡ್ತಾ ಇರ್ತೇವೆ. ಆದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಇಲೆಕ್ಟ್ರಿಕ್ ಗಾಡಿ ಇದೆ, ಅದು ಕೂಡ ಪರಿಸರ ಮಾಲಿನ್ಯದ ಒಂದು ಪರವಾಗಿ ಅಲ್ಲ ವಿರುದ್ಧವಾಗಿ ಹೋಗುತ್ತೆ. ನಾವ್ ಯಾವತ್ತು ಪರಿಸರ ಮಾಲಿನ್ಯ ಮಾಡಬಾರ್ದು ಅಂತ ಭಾಷಣಗಳಲ್ಲಿ ಹೇಳ್ತೇವೆ ಅಂದ ಹಾಗೆ ಇದು ಕೂಡ ಅಷ್ಟೇ. ಇಲ್ಲಿ ಇದು ಇಲೆಕ್ಟ್ರಿಕ್, ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ 248 ಕಿಲೋಮೀಟರ್ಗಳಷ್ಟು ಸಂಚರಿಸಲಿಕ್ಕೆ ಅವಕಾಶ ಇದೆ, ಸಾಗ್ತಾ ಇರುತ್ತೆ. ಹಾಗೆ ನಾವು ಬಳಕೆ ಮಾಡುವಂತಹ ರೀತಿಯಲ್ಲಿ ಒಂದು ಗಾಡಿ ಕೂಡ ಇರುತ್ತೆ. ಈಸಿಯಾಗಿ ಮೇಂಟೈನ್ ಮಾಡಬಹುದಾಗಿರುವಂತಹ 2 ವೀಲರ್ ಇದು. ಹಾಗೆ ಇದರಲ್ಲಿ 2 ಒಂದು ಪ್ರಕಾರಗಳನ್ನ ನಾವು ನೋಡಬಹುದು, ಸಿಂಪಲ್ 1 ಮತ್ತು ಸಿಂಪಲ್ 1S ಅನ್ನುವಂಥದ್ದು. ಈ ಸಿಂಪಲ್ 1 ಅನ್ನುವಂಥದ್ದು ಹೇಗಪ್ಪ ಅಂದ್ರೆ ಈಗ 1,39,999 ರೂಪಾಯಿಯಿಂದ ಆರಂಭ ಆಗುತ್ತೆ. ಇನ್ನೊಂದು ಗಾಡಿ 1,50,999 ರೂಪಾಯಿಯಿಂದ ಆರಂಭ ಆಗುತ್ತೆ. ತಗೊಳಕ್ಕೆ ಒಂದೇ ಸಲ ಕ್ಯಾಶ್ ಕೊಟ್ಟು ಕಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ಫಿನಾನ್ಸ್ ಸಿಸ್ಟಮ್ಗಳು ಕೂಡ ಇದೆ. ನಮಗೆ ಅತಿ ಕಡಿಮೆ ದರದಲ್ಲಿ EMI ಅನ್ನ ಪಾವತಿಸ್ತಾ ಕೂಡ ಈ ಗಾಡಿಯನ್ನ ಖರೀದಿ ಮಾಡಬಹುದು. ಎಲ್ಲಾ ಗ್ಯಾರಂಟಿಗಳ ಜೊತೆಗೆ ನಮ್ ಜೊತೆ ಈಗ ಕಾರ್ಯಾಚರಿಸಲಿಕ್ಕೆ ಬಂದಿರುವಂತಹ ಒಂದು ಪ್ರಭಾವಶಾಲಿ ಹಾಗೆ ಅತ್ಯಂತ ಗುಣಮಟ್ಟದ ಸಂಸ್ಥೆ ಅಂದ್ರೆ ನಾವು ಈಗ ನೋಡ್ತಾ ಇರುವಂತಹ ಈ ನಮ್ಮ ಶೋರೂಮ್ ಪುತ್ತೂರಿನಲ್ಲಿ ಇರುವಂತದ್ದು. ಪುತ್ತೂರಿಗರಿಗೆಲ್ಲರಿಗೂ ಮನವಿ, ನಮ್ಮ ಸಂಸ್ಥೆ, ನಮ್ಮದೇ ತುಳುನಾಡಿನ ಈ ಸಂಸ್ಥೆಯನ್ನ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲಿ 2 ಪ್ರಕಾರದ ಗಾಡಿಗಳನ್ನ ಕೂಡ ನಾವು ಡೆಲಿವರಿ ಮಾಡ್ತಾ ಇರುವಂತದ್ದು. ಈಗಾಗಲೇ ನಮ್ಮ ಜೊತೆ ಗ್ರಾಹಕರಿದ್ದಾರೆ, ಅವರಿಗೆ ನಮ್ಮ ಅತಿಥಿಗಳೆಲ್ಲರ ಜೊತೆ ಸೇರಿ ಈ ಗಾಡಿಯನ್ನ ಹಸ್ತಾಂತರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ರೇಂಜ್ ನೆಕ್ಸ್ಟ್ ಇಯರ್ ಅಪ್ಡೇಟ್ ಆಗಿಬಿಟ್ಟು 200+ ಮೋಟ ತಿಕ್ಕಿದೆ ರೇಂಜ್ ಮಾಡಿ. ಓಕೆ, ಕಂಪ್ಲೀಟ್ ಇರುತ್ತೆ ಗಾಡಿ ಏನು ಯೂಸ್ ಮಾಡ್ತೊಂದಿಲ್ಲ, ಯೂಸ್ ಮಾಡ್ತಿ ಕೊಡಲಿ ಗಾಡಿ ಯೂಸ್ ಮಾಡ್ತಿದ್ದಾರೆ. ಅಪ್ಪ ಏನು ಪರ್ ಡೇ 2% ಚಾರ್ಜ್ ಕಾಲಿ ಅಪ್ಪ ನಾವು ಈ ಚಾರ್ಜ್ ಕಟ್ ಹೋಗ್ತಾರೆ ಏನಿಲ್ಲ ಆಗ್ಬೋದು ವಿದಿನ್ 10 to 15 minutes ಡೈರೆಕ್ಟ್ ಕೂಡ ರೀಸ್ಟಾರ್ಟ್ ಆಗ್ಬೋದು. ಬಟ್ ಈಗ ರಾತ್ರಿ ಇದು ಕಾಣಲಿದೆ ಫುಲ್ ಚಾರ್ಜ್ ಈಗ 16 amps ಚಾರ್ಜರ್ ಆಗ್ತದೆ. ಇಂಚ ರಿಮೂವ್ ಮಾಡ್ತದೆ ಡೆಪ್ಪೋಲಿದೆ ಬ್ಯಾಟ್ರಿ, ಬಟ್ ರಿಮೂವ್ ಮಾಡ್ತದೆ ಇದೇ ಚಾರ್ಜ್ ದಿಕ್ಕಲಕ್ಕೆ ಗಾಡಿ ಚಾರ್ಜ್ ಮಾಡ್ಕೊಡೋದು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ